ಸದಸ್ಯರಾದ ಆಯ್ಕೆಯಾದ ಅಬ್ದುಲ್ ರಹೀಮನ್ ಎಂಬ ನಾನು ನಿಯಮಾನುಸಾರವಾಗಿ ಜಾರಿಗೆ ಬಂದಿರುವ ಭಾರತದ ಸಂವಿಧಾನಕ್ಕೂ ನಿಜವಾದ ನಂಬಿಕೆಯು ಮತ್ತು ಇಷ್ಟವನ್ನು ಹೊಂದಿರುತ್ತೇನೆಂದು, ಭಾರತದ ಸೌಭಾಗ್ಯವನ್ನು ಮತ್ತು ಸಂಗತಿಗಳನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಅಧಿಕೃತ ಕರ್ತವ್ಯಗಳನ್ನು ಸರಿಯಾಗಿ ನಿಲ್ಲಿಸುತ್ತೇನೆಂದು ಮತ್ತು ನನ್ನ ಸಾಧ್ಯತ್ವವನ್ನು ತಕ್ಕದಂಥ ಭಯವೂ ಮಮತ್ವವೂ ಆದವ ದುರುದ್ದೇಶವೂ ಇಲ್ಲದೆ ನೀಡಿಸುತ್ತೇನೆಂದು ಅಲ್ಲಾಹನ പേരിൽ ಸತ್ಯಪ್ರತಿಜ್ಞೆ ಮಾಡುತ್ತೇನೆ. ಮಂಜೇಶ್ವರ ಗ್ರಾಮ ಪಂಚಾಯತಿನ ನೂತನ ಆಡಳಿತ ಸಮಿತಿ ಸದಸ್ಯರ ಪ್ರತಿಜ್ಞಾ ಸ್ವೀಕಾರ. ಮಂಜೇಶ್ವರ ಗ್ರಾಮ ಪಂಚಾಯತಿನ ನೂತನ ಆಡಳಿತ ಸಮಿತಿ ಸದಸ್ಯರ ಪ್ರತಿಜ್ಞಾ ಸ್ವೀಕಾರ ಕಾರ್ಯಕ್ರಮ ಮಂಜೇಶ್ವರದ ಗೋವಿಂದ ಪೈ ಗಿಳಿವಿಂಡುವಿನಲ್ಲಿ ಜರುಗಿತು. ನೂತನವಾಗಿ ಆಯ್ಕೆಯಾದ ಎಲ್ಲ ಸದಸ್ಯರು ಪದವಿ ಸ್ವೀಕರಿಸುವ ಮೂಲಕ ಅಧಿಕೃತವಾಗಿ ಆಡಳಿತದ ಜವಾಬ್ದಾರಿ ವಹಿಸಿಕೊಂಡರು. ಅದೇ ರೀತಿ ಮಂಗಲ್ಪಾಡಿ ಪಂಚಾಯತಿನಲ್ಲಿ ಅವಿರೋಧವಾಗಿ ಗೆದ್ದು ಬಂದ ಯುಡಿಎಫ್ ಅಭ್ಯರ್ಥಿ ಶಮೀನಾ ಟೀಚರ್ ಉರ್ದು ಭಾಷೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದು ವಿಶೇಷತೆಯಾಗಿತ್ತು. ಮಂಜೇಶ್ವರ ಗ್ರಾಮ ಪಂಚಾಯತಿನಲ್ಲಿ 3 ಮಹಿಳಾ ಸದಸ್ಯರುಗಳು ಆಂಗ್ಲ ಭಾಷೆಯಲ್ಲಿ ಪ್ರತಿಜ್ಞೆ ಸ್ವೀಕರಿಸಿದರು. ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಯುಡಿಎಫ್ ಭರ್ಜರಿ ಬಹುಮತ ಗಳಿಸಿದ್ದು ಪಂಚಾಯತಿನ ಅಧಿಕಾರ ಸ್ಥಾನಕ್ಕೆ ಏರಲು ಸಜ್ಜಾಗಿದೆ. ಫಲಿತಾಂಶ ಪ್ರಕಟವಾದ ದಿನದಿಂದಲೇ ಪಂಚಾಯತ್ ರಾಜಕೀಯ ವಲಯದಲ್ಲಿ ಚಟುವಟಿಕೆಗಳು ಗರಿಗೆದರಿದ್ದು ಮುಂದಿನ ಆಡಳಿತದ ರೂಪುರೇಷೆಗಳ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಮಂಜೇಶ್ವರ ಗ್ರಾಮ ಪಂಚಾಯತಿನ ಯುಡಿಎಫ್ನ ಪ್ರಮುಖ ಅಂಗಪಕ್ಷವಾದ ಮುಸ್ಲಿಂ ಲೀಗ್ ಸದಸ್ಯರೊಳಗೆ ಅಧ್ಯಕ್ಷ ಸ್ಥಾನಕ್ಕಾಗಿ ಭಾರೀ ಕಿತಾಪತಿ ನಡೆಯುತ್ತಿರುವುದು ಗಮನಾರ್ಹವಾಗಿದೆ. ಅಧ್ಯಕ್ಷ ಪದವಿ ಯಾರಿಗೆ ಒಲಿಯಲಿದೆ ಎಂಬುದರ ಬಗ್ಗೆ ಸ್ಪಷ್ಟತೆ ಇನ್ನೂ ಲಭ್ಯವಾಗಿಲ್ಲ. ಸದಸ್ಯರ ಸಂಖ್ಯಾಬಲ, ಒಳಗಡೆ ನಡೆಯುತ್ತಿರುವ ಮಾತುಕತೆಗಳು ಹಾಗೂ ಒಮ್ಮತದ ಪ್ರಯತ್ನಗಳು ಅಂತಿಮ ತೀರ್ಮಾನದಲ್ಲಿ ಮಹತ್ವದ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಒಟ್ಟಾರೆ ನೂತನ ಆಡಳಿತ ಸಮಿತಿಯ ಪ್ರತಿಜ್ಞಾ ಸ್ವೀಕಾರದೊಂದಿಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ರಾಜಕೀಯವಾಗಿ ಕುತೂಹಲದ ಹಂತಕ್ಕೆ ಪ್ರವೇಶಿಸಿದ್ದು, ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆಯುತ್ತಿರುವ ಪೈಪೋಟಿ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆಯಲಿದೆ ಎಂಬುದನ್ನು ಜನರು ಕಾತರದಿಂದ ನಿರೀಕ್ಷಿಸುತ್ತಿದ್ದಾರೆ. मैं शमीना मंगलपाड़ी ग्राम पंचायत के मंतखब जैसी की हैसियत से दस्तूरे हिंद पर जैसा कि वो कानून नाफिज है कामिल और पुख्ता यकीन रखूंगी। हिंदुस्तान के खुद मुख्तारी और सालमियत का तहफ़्फ़ुज़ करूंगी और ये कि मैं अपने फ़राइज़ मनसबी पूरी दयानतदारी, गैर जानिबदारी, कैसे खौफ या लालच के और अपनी बेहतरीन सलाहियतों के मुताबिक अंजाम देने का अल्लाह ताला ने के नाम पर हल्फ उठाती हूँ।